ಮಣಿಪಾಲದ ಸಾರ್ವಜನಿಕ ಸ್ಥಳದಲ್ಲಿ ಯುವ ಜೋಡಿಯೊಂದು ಅಸಭ್ಯವಾಗಿ ವರ್ತಿಸುವ ಮೂಲಕ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ತಡರಾತ್ರಿ ನಡೆದ ಈ ಹೈಡ್ರಾಮಾದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಗುಣಮಟ್ಟದ ಶಿಕ್ಷಣ ಪಡೆಯಲು ದೇಶದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿಗಳು ಮಣಿಪಾಲಕ್ಕೆ ಆಗಮಿಸುತ್ತಾರೆ. ಆದರೆ ಇಲ್ಲಿನ ಹೈಟೆಕ್ ವ್ಯವಸ್ಥೆ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಕೆಲವು ಯುವತಿಯರು ಸಾರ್ವಜನಿಕ ಸ್ಥಳ ಎಂಬ ಅರಿವಿಲ್ಲದೆ ವಿದೇಶಿ ಪ್ರೇಮಿಗಳಂತೆ ವರ್ತಿಸುತ್ತಿದ್ದಾರೆ. ಸಾರ್ವಜನಿಕ ರಸ್ತೆಯಲ್ಲಿ ಪ್ರಣಯ ಸಲ್ಲಾಪಕ್ಕೆ ಇಳಿದಿದ್ದ ಈ ಜೋಡಿಯನ್ನು ಕಂಡ ಸ್ಥಳೀಯರು ತಕ್ಷಣವೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಸ ವರ್ಷ ಅಥವಾ ವ್ಯಾಲೆಂಟೈನ್ಸ್ ಡೇ ದಿನಗಳಲ್ಲಿ ಇಂತಹ ದೃಶ್ಯಗಳು ಸಾಮಾನ್ಯವಾಗಿ ಬಿಟ್ಟಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಉಡುಪಿ ಜನ ಮಣಿಪಾಲದ ಘನತೆಗೆ ಧಕ್ಕೆ ತರುವಂತಹ ಈ ರೀತಿಯ ಅಸಭ್ಯ ವರ್ತನೆಗಳು ಕೂಡಲೇ ನಿಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ಥಳೀಯರು ಪ್ರಶ್ನಿಸಿದಾಗ ಜೋಡಿ ಅಸಹಜವಾಗಿ ವರ್ತಿಸಿದ್ದು ಈ ವೇಳೆ ಮಾತಿನ ಚಕಮಕಿಯೂ ನಡೆದಿದೆ ಎನ್ನಲಾಗಿದೆ. ಯುವ ಜೋಡಿಯ ವಿಕೃತಿಯನ್ನು ಸ್ಥಳೀಯರು ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪೊಲೀಸರು ಇಂತಹ ಘಟನೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಪಬ್ಲಿಕ್ ಸರ್ವರ್ ಏನ್ ಮಾಡ್ತೀರಾ? ಪಬ್ಲಿಕ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಪಬ್ಲಿಕ್ ಇದು ಏನ್ ಮಾಡ್ತಿದ್ದೀರಾ ಇಲ್ಲಿ? ಹಿಂದಿನೇ ಇದು ಪಬ್ಲಿಕ್ ಏನಾ? ಪಬ್ಲಿಕ್ ಸರ್ವರ್ ಮೇಲೆ ಕ್ಯಾ करते? हाँ ಇದು ಪಬ್ಲಿಕ್ ಏನಾ? ಕಿತ್ತ ಆದ್ಮಿ ಏನೋ ಇದಾರೆ. ಅವ್ರು ಯಾವ ಊರು ನಿಮ್ದು? ಊರು ಯಾವುದು? ಏನ್ ಮಾಡ್ತಿದ್ದೀರಮ್ಮ? ಏನ್ ಮಾಡ್ತಿದ್ದೀರಾ ಇಲ್ಲಿ? ನಿಮ್ಗೆ ಯಾರು ಕೇಳೋರು ಯಾರು ಹೇಳೋರು? ಯಾವಾಗಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಿದ್ದೀರಾ? ಹಾ ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿ ಹೊರಗಡೆ ಹೋಗಿ. ನೀವು ಇಲ್ಲ ಬಂದು ಉಡುಪಿ ಹೆಸರು ಹಾಳು ಮಾಡಬೇಡಿ. ನೀವು ಗೊತ್ತಾಗಲ್ಲ ನಿಮ್ಗೆ ಅಷ್ಟು. ನಾವು ಅವಾಗಿಂದ ಹೇಳ್ತಾ ಇದ್ದೀನಿ. ನಾನು ಒಂದ್ ಮಾತು ಹೇಳ್ದೆ ಅವಾಗ, ಆ ಕಡೆ ಹೋಗಿ ಬ್ರೋ ಅಂತ ಹೇಳ್ದೆ. ಅವ್ರೊಂದು ಮಾತೇ ಕೇಳಿಲ್ಲ. ನಾನು ಒಂದ್ಸಲ ನಾನು ಸುಮ್ಮನೆ ಆದೆ, ನಾನು ಸಾಯ್ಲಿ ಅಂತ ಸುಮ್ಮನೆ ಆದೆ. ನೋಡ್ರೆ ಅವಾಗಿಂದ ನೋಡಿದ್ರೆ ಓವರ್ ಆಗಿ ಮಾಡ್ತಾರೆ. ಈ ಪಬ್ಲಿಕ್ ಇದು ಎಷ್ಟು ಈ ಹೊರಗಡೆ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ. ಅವ್ರು ಈ ಪಬ್ಲಿಕ್ ಎಷ್ಟು ಜನ ಹೋಗ್ತಾರೆ ಇಲ್ಲಿ, ಯಾರು ಏನು ಅಂತ ಇಲ್ಲ. ನಾನು ನೋಡ್ತಾ ಇದ್ದೀನಿ ಎಷ್ಟು ಜನ ಹೇಳ್ತಾರೆ, ಯಾರು ಏನು ಅಂತ ಇಲ್ಲ. ನಾನು ನೋಡ್ದೆ ಪಬ್ಲಿಕ್ ಅವ್ರು ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಹೋಗ್ತಿದ್ರು. ಅವರು ಅವರಿಗೆ ಒಂಥರ ಅನ್ಕಂಫರ್ಟಬಲ್ ಆಗಿ ಸೈಡ್ ಇಂದ ಹೋಗ್ತಾ ಇದಾರೆ.